ಮಂಗಳೂರು ಸೆಂಟ್ರಲ್, ಕಾಸರಗೋಡು, ತಿರುವನಂತಪುರಂ ವಿಸ್ತರಿತ ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲಿಗೆ ಮಂಗಳವಾರ ಬೆಳಗ್ಗೆ ಪ್ರಧಾನಿ ಮೋದಿ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆಯನ್ನ ನೀಡಿದರು. ದೇಶದಲ್ಲಿ 10 ವಂದೇ ಭಾರತ್ ಎಕ್ಸ್‌ಪ್ರೆಸ್ ರೈಲುಗಳಿಗೆ ಚಾಲನೆ ನೀಡಿ ಮಾತನಾಡಿದ ಪ್ರಧಾನಿ ಮೋದಿ, ಈ ರೈಲುಗಳ ಮೂಲಕ ರೈಲ್ವೆ ಕ್ಷೇತ್ರಕ್ಕೆ ಕಾಯಕಲ್ಪ ಒದಗಿಸಲಾಗಿದೆ. ಇದು ಮೋದಿಯ ಗ್ಯಾರಂಟಿಯಾಗಿದೆ ಎಂದರು. ಮಂಗಳೂರು ಸೆಂಟ್ರಲ್ ರೈಲ್ವೆ ನಿಲ್ದಾಣದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ವಂದೇ ಭಾರತ್ ರೈಲಿಗೆ ಗ್ರೀನ್ ಸಿಗ್ನಲ್ ನೀಡಿದರು. ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸದ ನಳಿನ್, ಈ ಭಾಗದ ಜನರ ಬಹುದಿನಗಳ ಬೇಡಿಕೆ ಈಡೇರಿದೆ. ಈ ರೈಲಿನಿಂದ ಶಬರಿಮಲೆ, ಮಾತಾ ಅಮೃತಾನಂದಮಯಿ ಮಠಕ್ಕೆ ತೆರಳುವವರಿಗೆ, ಅದೇ ರೀತಿ ಉದ್ಯೋಗ, ಉದ್ಯಮಿಗಳಿಗೆ ಮಂಗಳೂರು ಕೇರಳ ಪ್ರಯಾಣಕ್ಕೆ ಬಹಳಷ್ಟು ಅನುಕೂಲವಾಗಲಿದೆ ಎಂದರು. ಹಾಗಾಗಿ ಆಗ ಮನವಿ ಮಾಡಿದಾಗ ಕೊಡ್ತೇನೆ ಅಂತ ಹೇಳಿದರು. ಇವತ್ತು ಅದನ್ನು ಪೂರ್ಣ ಪ್ರಮಾಣದಲ್ಲಿ ವಿಸ್ತರಣೆಯನ್ನು ಮಾಡಿದರೆ ಇವತ್ತಿಂದ ಅದು ಪ್ರಯಾಣವನ್ನು ಪ್ರಾರಂಭ ಮಾಡುತ್ತದೆ. ಇದರಿಂದ ವಿಶೇಷವಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗತಕ್ಕಂಥ ಮಂಗಳೂರಿನ ಜನತೆ, ಗುರುವಾಯೂರು ಇರ್ಬೋದು, ಶಬರಿಮಲೆ ಇರ್ಬೋದು, ಅನಂತ ಪದ್ಮನಾಭನ ಕ್ಷೇತ್ರಕ್ಕೆ ಹೋಗುವವರಿಗೆ ಲಾಭ ಆಗುತ್ತೆ. ಸಾಮಾಜಿಕ ಜಾಗೃತಿ ಅಡಿಯಲ್ಲಿ ಕೊಚ್ಚಿಯಲ್ಲಿರ್ತಕ್ಕಂಥ ಮಾತಾ ಅಮೃತ ಮಠಕ್ಕೆ ನಿರಂತರ ಹೋಗತಕ್ಕಂಥ ಟೀಮ್ ಇದೆ. ಮೂರನೇದು, ಇಲ್ಲಿಂದ ವ್ಯಾಪಾರಕ್ಕೋಸ್ಕರ ಕೇರಳದಲ್ಲಿ ಹೆಚ್ಚು ಸಂಬಂಧಗಳಿರ್ತಕ್ಕಂಥವರಿದೆ. ಕೇರಳದವರು ಉದ್ಯೋಗಿಗಳಾಗಿ ಮಂಗಳೂರಲ್ಲಿ ಭಾಳಷ್ಟು ಜನ ಇದ್ದಾರೆ. ಇವರೆಲ್ಲರಿಗೂ ಲಾಭದಾಯಕ ಆಗುತ್ತೆ. ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ಶಾಸಕ ಡಿ ವೇದವ್ಯಾಸ ಕಾಮತ್, ವಿಧಾನ ಪರಿಷತ್ ವಿಪಕ್ಷ ನಾಯಕ ಕೋಟ ಶ್ರೀನಿವಾಸ ಪೂಜಾರಿ, ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಮಂಗಳೂರು ದಕ್ಷಿಣ ಮಂಡಲ ಬಿಜೆಪಿ ನಿಕಟಪೂರ್ವ ಅಧ್ಯಕ್ಷ ವಿಜಯಕುಮಾರ್ ಶೆಟ್ಟಿ ಮತ್ತಿತರರು ಉಪಸ್ಥಿತರಿದ್ದರು.